ರಿಯಲ್ ಸ್ಟಾರ್ ಉಪೇಂದ್ರ ಅವರು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿದರು. ನಟ ಉಪೇಂದ್ರ ಅವರನ್ನ ಪರ್ಯಾಯ ಪುತ್ತಿಗೆ ಮಠದ ವತಿಯಿಂದ ಪುತ್ತಿಗೆ ಮಠಾಧೀಶ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಅವರು ಗೌರವಿಸಿದರು. ಬಳಿಕ ಉಪೇಂದ್ರ ಅವರು ಸ್ವಾಮೀಜಿ ಜೊತೆ ಮಾತುಕತೆ ನಡೆಸಿದರು. ಪುತ್ತಿಗೆ ಶ್ರೀಗಳು ಮಾತನಾಡಿ, ಗೀತೋತ್ಸವದ ಸಮಾರೋಪದ ವೇಳೆ ಉಪೇಂದ್ರ ಅವರು ಬಂದಿದ್ದಾರೆ. ಉಪೇಂದ್ರ ಅವರು ಚಿತ್ರರಂಗದಲ್ಲಿ ಮೌಲ್ಯಭರಿತ ನಡೆ ತೋರಿದ ವ್ಯಕ್ತಿ. ಗೀತಾ ಮಂದಿರಕ್ಕೆ ಆಗಮಿಸಿರುವುದು ಸಂತೋಷ ತಂದಿದೆ. ಅವರು ಕೇವಲ ಗ್ಲಾಮರ್ನ ಹಿಂದೆ ಹೋಗದೆ ಜನರಿಗೆ ಸರಿಯಾದ ದಾರಿ ತೋರಿಸುವ ನಿರ್ದೇಶಕರಾಗಿದ್ದಾರೆ. ಮೌಲ್ಯಗಳನ್ನ ಎತ್ತಿ ಹಿಡಿಯುವ ಕಾರಣ ಅವರ ಬಗ್ಗೆ ನನಗೆ ಮೆಚ್ಚುಗೆ ಇದೆ. ಭಗವದ್ಗೀತೆ ಅವರಿಗೆ ಬಹಳ ಮಾರ್ಗದರ್ಶನ ನೀಡಿದೆ. ಭಗವದ್ಗೀತೆಯ ಎಲ್ಲಾ ವಿಚಾರ ತಿಳಿದು ಅವರು ಜನರಿಗೆ ಮುಟ್ಟಿಸುವ ಕೆಲಸ ಮಾಡಬೇಕು. ಸೆಲೆಬ್ರಿಟಿಗಳು ಜನರ ಆಕರ್ಷಣೆಯ ಸ್ಥಾನದಲ್ಲಿ ಇರುವುದರಿಂದ ಅವರು ಮಾಡುವುದನ್ನ ಜನರು ನೋಡುತ್ತಿರುತ್ತಾರೆ. ಅಂಥವರು ಭಗವದ್ಗೀತೆಯ ಆದರ್ಶ ಬೋಧಿಸಿದರೆ ಎಲ್ಲರೂ ಕೇಳುತ್ತಾರೆ. ಅವರ ಮುಖಾಂತರವೂ ಗೀತೆಯ ಸಂದೇಶ ವಿಶ್ವದೆಲ್ಲೆಡೆ ಹರಡಲಿ. ಉಪೇಂದ್ರಗೆ ಗೀತಾಚಾರ್ಯ ಕೃಷ್ಣನ ಅನುಗ್ರಹ ಇರಲಿ ಎಂದು ಹರಿಸಿದರು. ಬಳಿಕ ಉಪೇಂದ್ರ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಪುತ್ತಿಗೆ ಶ್ರೀಗಳು ಭಗವದ್ಗೀತೆ ಬಗ್ಗೆ ವಿವರಿಸಿದ್ದಾರೆ. ಅವರ ಜೊತೆ ಮಾತನಾಡಿ ಸಾಕಷ್ಟು ವಿಚಾರ ತಿಳಿದುಕೊಂಡೆ. ಮನುಷ್ಯ ನಾನು ಅಂತ ಬಂದಾಗ ತುಂಬಾ ಸಫರ್ ಆಗ್ತಾನೆ, ನೀನು ಎಂದಾಗ ತುಂಬಾ ಹಗುರ ಆಗ್ತಾನೆ. ಇದರಲ್ಲೇ ಎಲ್ಲಾ ವಿಷಯಗಳು ಅಡಗಿವೆ ಎಂದರು. ಯುಎ ಸಿನಿಮಾ ಜನಗಳ ಆಶೀರ್ವಾದದಿಂದಾಗಿ ತುಂಬಾ ಚೆನ್ನಾಗಿ ಹೋಗುತ್ತಿದೆ. ಶಿವರಾಜ್ ಕುಮಾರ್ ಅವರ ಶಸ್ತ್ರಚಿಕಿತ್ಸೆ ಚೆನ್ನಾಗಿ ಆಗಿದೆ. ಅವರು ಬೆಂಗಳೂರಿಗೆ ವಾಪಸ್ ಆದಾಗ ಅವರನ್ನ ಭೇಟಿಯಾಗುತ್ತೇನೆ. ಅವರ ಜೊತೆ ನನಗೂ ಕೂಡ ಚಿತ್ರ ಮಾಡಬೇಕು. ರಜನಿಕಾಂತ್ ಜೊತೆಗಿನ ಸಿನಿಮಾ ಶೂಟಿಂಗ್ ನಡೆಯುತ್ತಿದೆ. ಇನ್ನೊಂದು ಶೆಡ್ಯೂಲ್ ಇದೆ. ಮಾರ್ಚ್ ಏಪ್ರಿಲ್ ವೇಳೆಗೆ ಬಿಡುಗಡೆ ಆಗಬಹುದು ಎಂದರು. ಅಲ್ಲೇ ಇರ್ತೀರಲ್ಲ, ರಾಜೇಶ್ ಭಟ್ ಹಾಕಿದೆ. ಬರ್ತಾರ ಒಂದೇ ಬರ್ಬಾರ್ದು ನೋಡಲಿ ಬರ್ತಾ ಸ್ಟಾರ್ಟ್ ಮಾಡಿದೆ. ಹಿಂಗೆ ಗಂಟೆ ಅವ ಜಜ್ಜಿ ಗೊತ್ತುಗಳು ಏನಾರು ಒಂದೇ ಟ್ರೈ ಮಾಡಲಾಗೆ ಕ್ಯಾಮರಾ ಉಂಟು. ಚಿತ್ರರಂಗದಲ್ಲಿ ಅತ್ಯಂತ ಮೌಲ್ಯಭರಿತವಾದಂತಹ ನಡೆಯನ್ನು ಹೊಂದಿದಂಥ ನಮ್ಮ ಉಪೇಂದ್ರ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ನಮ್ಮ ಗೀತಾ ಮಂದಿರಕ್ಕೂ ಕೂಡ ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ನಾವು ಉಪೇಂದ್ರ ಅವರನ್ನು ತುಂಬ ಮೆಚ್ಚಿಕೊಳ್ಳುವುದು ಯಾಕೆಂದರೆ ಅವರು ಯಾವುದೇ ಒಂದು ಗ್ಲಾಮರ್ನ ಹಿಂದೆ ಹೋಗದೆ ಜನಗಳಿಗೆ ಒಂದು ಸರಿಯಾದ ದಾರಿ ತೋರಿಸಬೇಕು, ಮೌಲ್ಯಗಳನ್ನು ಅವರು ಎತ್ತಿ ಹಿಡಿಬೇಕು ಎಂಬಂತಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಲ್ಲಿ ಅವರಿಗೆ ಭಗವದ್ಗೀತೆ ಎಂಬುದು ಬಹಳ ಒಂದು ಉಚಿತವಾದಂತಹ ಮಾರ್ಗದರ್ಶಕವಾದಂತಹ ಗ್ರಂಥವಾಗಿದೆ. ಆ ದೃಷ್ಟಿಯಲ್ಲಿ ಅವರು ಬಹಳ ಒಂದು ಉತ್ಸಾಹದಿಂದ ಗೀತೆಯ ಬಗ್ಗೆಯೂ ಕೂಡ ತಿಳ್ಕೊಳ್ತಾ ಇದ್ದಾರೆ. ಇವತ್ತು ನಮ್ಮ ಗೀತಾ ಮಂದಿರಕ್ಕೆ ಭೇಟಿ ಕೊಟ್ಟು ಗೀತೆಯ ಸಂದೇಶದ ಬಗ್ಗೆ ತಿಳ್ಕೊಳ್ತಾ ಇದ್ದಾರೆ. ಅವರನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಭಗವದ್ಗೀತೆಯ ಎಲ್ಲ ವಿಚಾರಗಳನ್ನು ಅವರು ತಿಳ್ಕೊಂಡು ಜನರಿಗೆ ಮುಟ್ಟಿಸಿಕೊಳ್ತಕ್ಕಂತಹ ಕೆಲಸವನ್ನು ಅವರು ಮಾಡಬೇಕು. ಕೃಷ್ಣ ಗೀತೆಯಲ್ಲಿ ಒಂದು ಮಾತನ್ನು ಬಹಳ ಸುಂದರವಾಗಿ ಹೇಳ್ತಾನೆ, ಯದ್ಯದಾಚರತಿ ಶ್ರೇಷ್ಠ ತತ್ತದೇವ ಇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತನೆ ಅಂತ ಹೇಳಿ, ಯಾರು ಜನರಿಗೆ ತುಂಬ ಆಕರ್ಷಕವಾದಂಥ ಸ್ಥಾನದಲ್ಲಿ ಇರ್ತಾರೆ ಅವರು ಏನು ಮಾಡ್ತಾರೆ ಅದನ್ನು ಉಳಿದವರು ಕೂಡ ಮಾಡ್ತಾರೆ. ಹಾಗಾಗಿ ಉಪೇಂದ್ರ ಎಂಬವರು ಅವರು ಒಳ್ಳೆಯ ಒಂದು ಜನಗಳಿಗೆ ಆಧಾರದ ಸ್ಥಾನದಲ್ಲಿದ್ದಾರೆ. ಅವರು ಭಗವದ್ಗೀತೆಯ ಆದರ್ಶಗಳನ್ನು ಪಾಲನೆ ಮಾಡಿದರೆ, ಅದನ್ನು ಬೋಧಿಸಿದರೆ ಎಲ್ಲ ಜನಗಳು ಕೂಡ ಅದನ್ನು ಪರಿಪಾಲಿಸೋದ್ರಲ್ಲಿ ಸಂಶಯ ಇಲ್ಲ. ಅವ್ರಿಗೊಂಡು ನೋಡ್ತಿದ್ದಂಗೆ ಮತ್ತೆ ತಲೆಯಲ್ಲಿ ತುಂಬಿಕೊಂಡ್ರೆ ಒಂದು 2-3 ಇದು ಕೂಡ ಎಲ್ಲ ಉದುರೋಗಿ ಖಾಲಿ ಆಗೋಯ್ತು. ಅವ್ರ ಮಾತು ಕೇಳ್ತಾನೆ ಇರೋಣ ಅನಿಸುತ್ತೆ. ಭಾಳ ಅದ್ಭುತವಾಗಿ ಆ ಮಾತು ಹೇಳಿದ್ರೆ. ಆ್ಯಕ್ಚುಲಿ ಏನಂದರೆ, ನಾನು ಅಂತ ಬಂದಾಗ ಎಷ್ಟು ಮನುಷ್ಯ ಸಫರ್ ಆಗ್ತಾನೆ, ನೀನು ಅಂದಾಗ ಎಷ್ಟು ಹಗುರ ಆಗ್ತಾನೆ ಅಂತ. ಅದರಲ್ಲೇ ಎಲ್ಲ ವಿಷಯಗಳಿದ್ದಾವೆ. ಎಲ್ಲ ಚೆನ್ನಾಗಾಗ್ತಿದೆ ಖಂಡಿತ. ಎಲ್ಲ ಆಶೀರ್ವಾದ, ಗುರುಗಳ ಆಶೀರ್ವಾದ, ಜನಗಳ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲ ಚೆನ್ನಾಗಾಗ್ತಾಯಿದೆ. ಇಲ್ಲ, ಒಂದಂತೂ ಗೊತ್ತಾಗ್ತಿದೆ, ಏನೋ ಒಂದು ಎಲ್ಲ ಒಂದು ಶಕ್ತಿ ಕರ್ಕೊಂಡು ಹೋಗ್ತೀನಿ ಅನ್ನೋದು ಮಾತ್ರ ಸತ್ಯ ಗೊತ್ತಾಗ್ತಿದೆ. ನಾನೇನು ಮಾಡ್ತಿರೋದಂತೂ ಖಂಡಿತ ಗೊತ್ತಾಗಿದೆ. ಅದೇನೋ ಗೊತ್ತಿಲ್ಲ, ನೀವು ಹೇಳಬೇಕು. ಸಿನಿಮಾ ಥರವೇ ರಿವ್ಯೂ ಮಾಡ್ತಾ ಇದ್ದಾರೆ, ರಿವ್ಯೂ ಮಾಡೋರು. ಥ್ಯಾಂಕ್ ಯು. ಎಲ್ಲ ಅವ್ರವ್ರ ಕೆಪಾಸಿಟಿ ಅಷ್ಟೇ. ಶಿವರಾಜ್ ಕುಮಾರ್ ಅವರ ಆರೋಗ್ಯ ಹೇಗೆ? ಎಲ್ಲ ಚೆನ್ನಾಗಾಗಿದೆ. ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿದೆ. ಸದ್ಯಲ್ಲೇ ಬರ್ತಾರೆ ಬ್ಯಾಂಗ್ಳೂರಿಗೆ. ಬಂದಾಗ ಮೀಟ್ ಮಾಡ್ತೀನಿ ಅವ್ರನ್ನ. ಆರೈಕೆ? ಅಯ್ಯೋ ಖಂಡಿತ. ಅವ್ರು ಇನ್ನೂ 100 ಚಿತ್ರಗಳು ಮಾಡಬೇಕು. ಅವ್ರ ಜೊತೆ ನಾನು ಮಾಡಬೇಕು.
ನೋಡೋಣ. ರಜನಿಕಾಂತ್ ಅವರ ಜೊತೆ ನಿಮ್ಮ ಸಿನಿಮಾ ಹೇಗೆ ಸರ್? ಅದೇನು ಹಾಂ, ನಡೀತಾ ಇದೆ. ಇನ್ನೊಂದು ಶೆಡ್ಯೂಲ್ ಇದೆ, ಮಾಡ್ತಾ ಇದ್ದೀವಿ ಒಂದು ಸಿನಿಮಾನ. ಯಾವಾಗ ಸರ್ ಅದು? ಮೋಸ್ಟ್ಲಿ ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಆಗ್ಬೋದು.